ಸಾಕಷ್ಟು ವರ್ಷಗಳ ಹಿಂದೆ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಆಯುರ್ವೇದ ಹಾಗೂ ಪ್ರಾಕೃತಿಕ ಚಿಕಿತ್ಸೆಗೆಂದರೆ ಮೂಗು ಮುರಿತಾ ಇದ್ದವರೇ ಹೆಚ್ಚು. ಆದರೆ ಇಂದು ವಿಶ್ವದಲ್ಲೇ ಆಯುರ್ವೇದ ಹಾಗೂ ಪ್ರಕೃತಿ ಚಿಕಿತ್ಸೆಗೆ ಗೌರವ ದೊರೆತಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಯೋಗವನ್ನ ವಿಶ್ವದಾದ್ಯಂತ ಪ್ರಚಾರ ಮಾಡಿ ಯೋಗಕ್ಕೆ ಇನ್ನಷ್ಟು ಗೌರವವನ್ನ ತಂದುಕೊಟ್ಟಿದ್ದಾರೆ ಅಂತ ಪರಮಪೂಜ್ಯ ಪದ್ಮವಿಭೂಷಣ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೇಳಿದರು. ಇಲ್ಲಿನ ಮೂಡುಗಿಳಿಯಾರಿನಲ್ಲಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ ಯೋಗವನವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಪ್ರಾಕೃತಿಕವಾದ ಜೀವನವೆಂದರೆ ಸ್ವಾಭಾವಿಕ ಜೀವನ. ನಾವೆಲ್ಲರೂ ಸ್ವಾಭಾವಿಕವಾದ ಜೀವನವನ್ನ ನಡೆಸಬೇಕು. ಆದರೆ ನಾವು ಇತರರನ್ನು ಅನುಕರಣೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಪ್ರತಿ ವಿಚಾರದಲ್ಲೂ ನಮ್ಮ ತನವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಸ್ವಂತಿಕೆ ಕಳೆದುಕೊಂಡು ಇನ್ನೊಬ್ಬರನ್ನು ಅನುಕರಣೆ ಮಾಡುವ ಪ್ರವೃತ್ತಿ ಬಹಳ ಅಪಾಯಕಾರಿ. ರೋಗ ರುಜಿನಗಳು ಬಂದಾಗ ಪ್ರಾಕೃತಿಕ ಚಿಕಿತ್ಸೆಗಳನ್ನು ಅನುಸರಿಸುವ ಮೂಲಕ ರೋಗಗಳನ್ನು ನಿವಾರಣೆ ಮಾಡಬಹುದು. ಸರ್ವಕ್ಷೇಮ ಹೆಸರೇ ಹೇಳುವಂತೆ ಎಲ್ಲರೂ ಕ್ಷೇಮದಿಂದಿರಲಿ ಎನ್ನುವುದು ಈ ಚಿಕಿತ್ಸಾಲಯದ ಆಶಯ. ಸುಂದರವಾದ ವಿನ್ಯಾಸದ ಭಾರತೀಯ ಪ್ರಕೃತಿ ಹವಾಮಾನಗಳಿಗನುಸಾರವಾಗಿ ಗಾಳಿ ಬೆಳಕು ಬರುವಂತಹ ವಿನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿರುವ ಡಾಕ್ಟರ್ ವಿವೇಕ್ ಮತ್ತವರ ತಂಡಕ್ಕೆ ಅಭಿನಂದನೆಗಳು. ಮುಂದೊಂದು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಶ್ರೇಷ್ಠ ಕೇಂದ್ರವಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದ್ರು. ಬಹಳ ಸುಂದರವಾದ ವಿನ್ಯಾಸ ಮಾಡಿದ್ದಾರೆ. ಅದರ ಜೊತೆಗೆ ಭಾರತೀಯ ಪದ್ಧತಿಯಲ್ಲಿ ಹವಾಮಾನಗಳಿಗೆ ಸರಿಯಾಗಿ ಪ್ರಕೃತಿಯ ಸಮಯಕ್ಕೆ ಸರಿಯಾಗಿ ಗಾಳಿ ಬೆಳಕು ಬರುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇಂತಹ ಸುಂದರವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಹೇಗೆ ಪ್ರಕೃತಿ ಚಿಕಿತ್ಸೆ ಅಂತಂದರೆ ಪ್ರಕೃತಿಯ ಪಂಚಭೂತಗಳ ಜೊತೆಗೆ ಹೇಗೆ ನಾವು ಸೇರಿ ಮಾಡಬೇಕು, ಆಕಾಶ ತತ್ವ ಇರ್ಬೋದು, ಜಲತತ್ವ ಇರ್ಬೋದು, ಅಗ್ನಿತತ್ವ ಇರ್ಬೋದು, ವಾಯುತತ್ವ ಇರ್ಬೋದು, ಇದರೆಲ್ಲ ತತ್ವಗಳ ಜೊತೆಗೆ ನಾವು ಹೇಗೆ ಜೀವನವನ್ನು ಮಾಡಬೇಕು ಅಂತ ಪ್ರಾತ್ಯಕ್ಷಿಕವಾಗಿ ಸುಂದರವಾದ ಕಟ್ಟಡದ ಮೂಲಕ ಇದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಡೀ ವಿಶ್ವದಲ್ಲೇ ಭಾರತವನ್ನು ಹೆಮ್ಮೆಯ ರಾಷ್ಟ್ರವನ್ನಾಗಿ ತೋರಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದರು. ದೇಶ ಸಬಲವಾಗಿರಬೇಕಾದರೆ ಯುವ ಸಮುದಾಯ ಸದೃಢವಾಗಿರಬೇಕು. ಯುವ ಸಮುದಾಯ ದುರ್ಬಲವಾದರೆ ಆ ದೇಶಕ್ಕೆ ಭವಿಷ್ಯವಿಲ್ಲ ಎನ್ನುವುದು ವಿವೇಕಾನಂದರ ನಂಬಿಕೆಯಾಗಿತ್ತು. ಆಧ್ಯಾತ್ಮಿಕವಾಗಿ ಇಂದಿಗೂ ಕೂಡ ನಮ್ಮ ದೇಶ ಬಲಿಷ್ಠವಾದ ದೇಶ ಎಂದು ತೋರಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದರು. ಇಂತಹ ವಿವೇಕಾನಂದರ 35 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸುವ ಮೂಲಕ ವಿವೇಕಾನಂದರ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಲಾಗಿದೆ ಎಂದರು. ಸಿಮೆಂಟಿನಲ್ಲಿ ರಚಿಸಲಾದ ಜಗತ್ತಿನ ಅತಿ ಎತ್ತರದ ಸ್ವಾಮಿ ವಿವೇಕಾನಂದರ 35 ಅಡಿ ಎತ್ತರದ ಪ್ರತಿಮೆಯನ್ನು ಕ್ರೇನ್ ಸಹಾಯದಿಂದ ಮುಚ್ಚಲಾಗಿರುವ ಬಟ್ಟೆಯನ್ನು ತೆರವುಗೊಳಿಸುವುದರ ಮೂಲಕ ಜಿಗಣಿಯ ಸ್ವಾಮಿ ವಿವೇಕಾನಂದ ಯೋಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಚ್.ಆರ್. ನಾಗೇಂದ್ರ ಜಿ ಅನಾವರಣಗೊಳಿಸಿದರು. ಸಾಲಿಗ್ರಾಮ ಡಿವೈನ್ ಪಾರ್ಕ್ ಟ್ರಸ್ಟ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಜಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಯೋಗ ಭಾರತಿ ಯುಎಸ್ಎ ಇದರ ಚೇರ್ಮನ್ ರಘುರಾಮ ಜಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪಿಎಸ್ ಯಡಪಡಿತಾಯ, ಬೆಂಗಳೂರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾಲಯ ಸಂಸ್ಥಾಪಕ ಡಾಕ್ಟರ್ ವೈ ರುದ್ರಪ್ಪ, ಮಣಿಪಾಲ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜಿ ಅರುಣ್ಮಯ್ಯ, ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ಡಾಕ್ಟರ್ ನವೀನ್ ಕೆವಿ, ಡಾಕ್ಟರ್ ರಾಘವೇಂದ್ರ ರಾವ್ ಎಂ, ಡಾಕ್ಟರ್ ಮಂಜುನಾಥ ಎನ್ಕೆ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಮಂಗಳೂರು ಕರ್ನಾಟಕ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ನಾಗರಾಜ್, ಎಸ್ಎಚ್ಆರ್ಎಫ್ ಮುಖ್ಯಸ್ಥರಾದ ಡಾಕ್ಟರ್ ವಾದಿರಾಜ್, ಕೋಟಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಿತಾ ಶ್ರೀಧರ ಆಚಾರ್ಯ, ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನದ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಎ ವಿವೇಕ್ ಉಡುಪ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.